ತುಮಕೂರು ವಿಶ್ವವಿದ್ಯಾಲಯದಿಂದ ಗೌರವ ಡಾಕ್ಟರೇಟ್ ಪದವಿ ಲಭಿಸಿದ ಸಂತೋಷದಲ್ಲಿ ಇದ್ದ ನನಗೆ ನಟ ವಿಜಯರಾಘವೇಂದ್ರ ಪತ್ನಿ ಸಾವಿನ ವಿಷಯ ಕೇಳಿ 100% ಸಂತೋಷವೇ ಇಳಿದು ಹೋಯಿತು ಎಂದು ಹಿರಿಯ ನಿರ್ದೇಶಕ T.S.Nagabharana ಹೇಳಿದ್ದಾರೆ. ಅವರು ತುಮಕೂರು ವಿವಿಯಲ್ಲಿ ಪತ್ರಕರ್ತರ ಜೊತೆ ಮಾತನಾಡಿದರು. ನಿಜಕ್ಕೂ ಈ ವಿಷಯ ಕೇಳಿ ಬಹಳ ದುಃಖ ಆಗ್ತಿದೆ. ನಮ್ಮದು ಮತ್ತು ಅವರದ್ದು ಬಹಳ ದೊಡ್ಡ ಒಡನಾಟ. ಚಿನ್ನಾರಿ ಮುತ್ತನ ಬೆಳವಣಿಗೆಯನ್ನು ಕಾಣ್ತಾ ಬಂದವನು ನಾನು ಎಂದರು. ನನಗೆ ರಿಯಾಕ್ಟ್ ಮಾಡೋಕೆ ಆಗ್ತಿಲ್ಲ. ಬಹಳ ದುಃಖದ ಸಂಗತಿ. ಯಾಕೋ ಆ ಕುಟುಂಬದ ಸುತ್ತ ಛಾಯೆಗಳು ನಿರಂತರವಾಗಿ ಎರಗ್ತಿದೆಯಲ್ಲ ಅನ್ನೋದೇ ಬಹಳ ದುಃಖದ ವಿಷಯ ಅಂತ ಹೇಳಿದರು. ಯಾರ್ಯಾರನ್ನ ಕಳೆದುಕೊಳ್ಳಬಾರದು ಅಂತ ಇಷ್ಟಪಡ್ತೀವೋ ಅವರನ್ನ ಕಳೆದುಕೊಳ್ತಿದ್ದೀವಿ. ಅಪ್ಪು ಇದ್ದಿದ್ರೆ ಹಾಗೆ ಸ್ಪಂದನ ಇದ್ದಿದ್ರೆ ಒಂದೇ ಕುಟುಂಬದಲ್ಲಿ ಈ ರೀತಿಯಾಗಿ ಆಗ್ತಿದೆಯಲ್ಲ ಅನ್ನೋದೇ ದುಃಖದ ಸಂಗತಿ ಅಂತ ತಿಳಿಸಿದರು. ಚೆಕ್ ಮಾಡಿ ನಿಮಗೆ ಮಾತಾಡ್ತೇನೆ. ಮತ್ತು ಬಹಳ ದುಃಖಕರದ ವಿಷಯ. ನೀವು ಈ ರೀತಿ ನನಗೆ ಹೇಳಿದಾಗ ಯಾವ ಸಂತೋಷದಲ್ಲಿದ್ದನೋ ಆ ಸಂತೋಷ 100% ಕೆಳಗೆ ಬಿದ್ದೋಯ್ತು. ಬಹಳ ದೊಡ್ಡ ಒಡನಾಟ. ಆ ಚಿನ್ನಾರಿ ಮುತ್ತನ ಬೆಳವಣಿಗೆಯನ್ನು ಕಾಣ್ತಾ ಬಂದವನು, ನನ್ನ ಚಿನ್ನಾರಿ ಮುತ್ತನನ್ನು ಅಲ್ಲಿ ಕಂಡವನು. ನೀವು ಹೇಳಿದಾಗ ನನಗೆ ನಿಜವಾಗಿಯೂ ಶಾಕ್ ಆಗ್ತಾಯಿದೆ. ಯಾಕೆಂದರೆ ನಿನ್ನೆ ಆ ಮಗುವಿನ ಜೊತೆ, ಶೌರ್ಯನ ಜೊತೆ ನನ್ನ ಕ್ಲಾಸ್ ನಡೀತಾ ಇತ್ತು. ಅದನ್ನು ಮುಗಿಸ್ಕೊಂಡು ವಿಜಯರಾಘವೇಂದ್ರ ಸಂಜೆ 5:00ವರೆಗೆ ಅವನನ್ನು ಪಿಕಪ್ ಮಾಡ್ಕೊಂಡು ಹೋದ ನನ್ನ ಆಫೀಸಿನಿಂದ, ನನ್ನ ಕ್ಲಾಸ್ ರೂಮಿಂದ. ನೀವು ಹೇಳ್ತಾ ಇರೋದನ್ನು ಕೇಳಿದ್ರೆ ಇದೇನಿದು ಅಂತ ಅನ್ನಿಸ್ತಾ ಇದೆ. ನಿಜವಾಗಿಯೂ ಪರಿತಾಪ ಪಡುವಂತಹ ದುಃಖದ ವಿಷಯ. ನಾನು ರಿಯಾಕ್ಟ್ ಮಾಡೋಕ್ಕೆ ಆಗ್ತಿಲ್ಲ. ನಾನು ಒಂಚೂರು ಅದನ್ನು ಪಕ್ಕ ಮಾಡಿಕೊಂಡು ಅವ್ರ ಜೊತೆ ಮತ್ತೆ ನಿಮ್ಮ ಹತ್ರ ಬರ್ತೇನೆ. ಬಟ್ ಬಹಳ ದುಃಖದ ಸಂಗತಿ. ಯಾಕೋ ಗೊತ್ತಿಲ್ಲ, ಆ ಇಡೀ ಕುಟುಂಬದ ಸುತ್ತ ಈ ಛಾಯೆಗಳು ನಿರಂತರವಾಗಿ ಅವರ ಮೇಲೆ ಎರಗ್ತಾ ಇದೆಯಲ್ಲ ಅನ್ನೋದೇ ಬಹಳ ದುಃಖದ ವಿಷಯ. ಯಾರನ್ನ ಕಳ್ಕೋಬಾರ್ದು ಅಂತ ಇಷ್ಟಪಡ್ತೀವೋ ಅವರನ್ನು ಕಳ್ಕೊತಾ ಇದ್ದೀವಿ. ಅಪ್ಪು ಇದ್ದಿದ್ದರೆ, ಹಾಗೆಯೇ ಸ್ಪಂದನ ಇದ್ದಿದ್ದರೆ ಗೊತ್ತಿಲ್ಲ. ಅದಕ್ಕೆ ಅದನ್ನೇ ಹೇಳ್ತಾ ಇರೋದು. ಅದು ಅದೇ ಕುಟುಂಬದಲ್ಲಿ ಆಗ್ತಾ ಇದೆಯಲ್ಲ ಅನ್ನೋದೇ ಬಹಳ ದುಃಖದ ಸಂಗತಿ.